ಶ್ರೀಮಂತ ರಫೀಕ್ ಅವರು ಅವರ ಮಿತ್ರ ಮತ್ತು ಕುಟುಂಬ ಸಹಾಯದಲ್ಲಿ ಲೈಫ್ ಮೆಡಿಕಲ್ಸ್ ಎಂಬ ಮೆಡಿಕಲ್ ಶಾಪನ್ನು ಫಾರ್ಮಸಿ ಶಾಪನ್ನು ಪ್ರಾರಂಭ ಮಾಡಿದ ಅತ್ಯಂತ ಸಂತೋಷ. ತೊಕ್ಕೊಟ್ಟಿನ ಈ ಪ್ರದೇಶದಲ್ಲಿ ಜನರ ಆರೋಗ್ಯ ಸಂಬಂಧಪಟ್ಟಾಗೆ ಒಬ್ಬ ಯುವಕ ತಮ್ಮ ವ್ಯಾಪಾರವನ್ನು ಪ್ರಾರಂಭ ಮಾಡಿ ಬಹುಶಃ ಅತ್ಯುತ್ತಮವಾದ ಆ ಸೇವೆ ಮತ್ತು ಪ್ರಾಮಾಣಿಕ ಸೇವೆ ಮೂಲಕ ಇನ್ನಿತರ ಬ್ರಾಂಚ್ಗಳನ್ನು ಪಡೆದ ಶಕ್ತಿ ಇವತ್ತು ಅಲ್ಲಾಹ್ ತಾಲಾ ದೇವರನ್ನು ಒದಗಿಸಿಕೊಡಲಿ. ಬಹುಶಃ ಯುವಜನರು ಯಾವ ರೀತಿ ಇವತ್ತಿನ ಪರಿಸ್ಥಿತಿಯಲ್ಲಿ ಬೇರೆ ಬೇರೆ ಉದ್ಯಮದ ಮೇಲೆ ಬರ್ಬೋದು, ಒಂದು ಶಿಕ್ಷಣದಿಂದ ಯಾವ ರೀತಿ ಇವತ್ತು ಪ್ರಯೋಜನ ಆಗ್ತದೆ, ಇದಕ್ಕೆಲ್ಲವೂ ಕೂಡ ರಫೀಕ್ ಒಂದು ಮಾದರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಅವ್ರ ಎತ್ತವರಿಗೂ ಕುಟುಂಬಸ್ಥವರಿಗೂ ಅವನ ಮಿತ್ರ ವರ್ಗದವರಿಗೂ ನನ್ನ ಶುಭಾಶಯ ಸಲ್ಲಿಸಿಕೊಂಡು, ಅದೇ ನಮ್ಮ ಬ್ಲಡ್ ಲೈನ್ನ ಮನ್ಸೂರ್ ಮತ್ತು ಎಲ್ಲ ಟೀಮ್ ಯಾರು ಇವತ್ತು ಆ ಒಂದು ಈ ರೀತಿಯ ಸಾಮಾಜಿಕ ಕೆಲಸ ಮುನ್ನುಗ್ತಿದ್ದಾರೆ ಎಲ್ಲ ಶುಭ ಸಲ್ಲಿಸಿ, ನಮ್ಮ ಜೊತೆ ನಮ್ಮ ಅಧ್ಯಕ್ಷರಾದ ಚಿತ್ರಾಕ್ಕನವರು, ಉಪಾಧ್ಯಕ್ಷರಾಗಿರುವಂಥ ಅಯ್ಯೂಬ್ರವರು, ನಮ್ಮ ಸದಸ್ಯರಾಗಿರುವಂಥ ಅಜೀಜ್ರವರು, ಸದಸ್ಯರಾಗಿರುವಂಥ ಇನ್ನಿತ ಎಲ್ಲ ನಮ್ಮ ಮಿತ್ರ ನಮ್ಮ ಜೊತೆ ಅಜೀಜ್ ಅಕ್ರವರು ಇದ್ದಾರೆ, ನಮ್ಮ ಜೊತೆ ಇದ್ದಾರೆ, ಊರವರು ಕೂಡ ಇದ್ದಾರೆ. ಅದೇ ರೀತಿ ನನ್ನ ವಿಶೇಷ ಶುಭ ಸಲ್ಲಿಸಿ ಈ ಒಂದು ಪವಿತ್ರವಾದ ಈ ಒಂದು ಫಾರ್ಮಸಿಯನ್ನು ಪವಿತ್ರವಾದ ವಾಕ್ಯ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್ ಹೇಳುವ ಮೂಲಕ ಉದ್ಘಾಟಿಸಿ ಈ ಬ್ಲಡ್ ಡೊನೇಷನ್ ಕ್ಯಾಂಪ್ ಕೂಡ ಹಮ್ಮಿಕೊಂಡು ಅತ್ಯಂತ ಸಂತೋಷ. ಯಾರು ಇದರಲ್ಲಿ ಭಾಗವಹಿಸಿದ್ದರ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಇದರ ಅಧ್ಯಕ್ಷರಿಗೂ ಸರ್ವ ಸದಸ್ಯರು ನನ್ನ ಶುಭಾಶಯ ಸಲ್ಲಿಸ್ತೇನೆ. ಲೈಫ್ ಮೆಡಿಕಲ್ಸ್ ಉದ್ಘಾಟನೆ ಎಂದು ಸಂದರ್ಭದಲ್ಲಿ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಜೊತೆಗೂಡಿಕೊಂಡು ಬ್ಲಡ್ ಕ್ಯಾಂಪ್ ಹಮ್ಮಿಕೊಳ್ಳುವುದು ಅತ್ಯಂತ ಸಂತೋಷದ ವಿಚಾರ. ಬಹುಶಃ ನಾವು ಯುವಕರು ಯಾವ ರೀತಿ ಸಾಮಾಜಿಕ ಸೇವೆ ಮಾಡುವುದರ ಮೇಲೆ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಮತ್ತು ಒಬ್ಬ ಉದ್ಯಮಿಯಾಗಿ ತನ್ನ ವ್ಯಾಪಾರ ಫಾರ್ಮಸಿಯನ್ನು ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ನನ್ನ ಅಂಗಡಿ ಜೊತೆಯಲ್ಲಿ ಸಾಮಾಜಿಕವಾದ ಚಿಂತನೆ ಹೇಗೆ ನಡೆಸಬಹುದು ಅಂತೇಳಿ ರಫೀಕ್ ಮತ್ತು ಅವರ ಅಂಗಡಿಗಳನ್ನು ತೋರ್ಪಡಿಸಲು ಕೊಟ್ಟಿದ್ದಾರೆ. ಆದ ಕಾರಣ ಯಾರೆಲ್ಲ ಬಹುಶಃ ಈ ಒಂದು ಸಭೆಯನ್ನು ಭಾಗವಹಿಸುವ ಶುಭಾಶಯ ಸಲ್ಲಿಸಿಕೊಂಡು ಮತ್ತು ನಜೀರ್ ಅಮೀರ್ ಮತ್ತು ಅವರೆಲ್ಲ ನಮ್ಮ ಮಿತ್ರ ವರ್ಗದವರಿಗೂ ನನ್ನ ವಿಶೇಷ ಶುಭಾಶಯ ಸಲ್ಲಿಸಿ, ನಮ್ಮ ಅತ್ಯಂತ ಆತ್ಮೀಯರಾಗಿರುವಂಥ ಅಮೀರ್ ಅವರ ಬೇಡಿಕೆಯನ್ನು ಅನುಕೂಲ ಬಂದು ಭಾಗವಹಿಸಬೇಕು ಇಚ್ಛೆ ಇದೆ. ಸಮಯ ಅವಕಾಶ ಇಲ್ಲದ ಕಾರಣ ಇದೊಂದು ಸ್ವಲ್ಪ ಕಡಿಮೆ ಆಗ್ತದೆ. ಅದಕ್ಕಾಗಿ ನಿಮ್ಮೆಲ್ಲ ಶುಭಾಶಯ ಸಲ್ಲಿಸಿಕೊಂಡು ಆದಷ್ಟು ಯುವ ಜನ ಇವತ್ತು ಮುಂದೆ ಬರಲಿ. ಬಹುಶಃ ಇವತ್ತು ಕೊಡುವಂಥ ರಕ್ತದಾನ ಪ್ರತಿಯೊಬ್ಬ ಜನರನ್ನು ಜಾತಿ ಮತ್ತು ಧರ್ಮ ಬಿಟ್ಟು ಅವರ ಜೀವ ಉಳಿಸುವಂಥ ಕೆಲಸಗಳು ಪ್ರಯೋಜನ ಖಂಡಿತವಾಗಿ ಆಗ್ತದೆ ಅಂತ ನನ್ನ ಶುಭಾಶಯ ಸಲ್ಲಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಇನ್ನಿತರ ಸೋದರಿಗೆ ನಮಸ್ಕಾರ.